ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಪ್ರಕೃತಿ ರಮಣೀಯವಾಗಿ ಕಂಗೊಳಿಸುತ್ತಿರುವ ಭೂತಂಪಾಡಿಯ ಭೂತಲಿಂಗ ಸ್ವಾಮಿ ದೇವಾಲಯ ನಿರ್ಮಾಣದ ಹಿಂದಿರುವ ರೋಚಕ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕನ್ಯಾಕುಮಾರಿಯ ಭೂತಂಪಾಡಿಯಲ್ಲಿರುವ ಭೂತಲಿಂಗ ಸ್ವಾಮಿ ದೇವಾಲಯ ನಿರ್ಮಾಣದ ಹಿಂದೆ ರೋಚಕವಾದ ದಂತಕಥೆಯೊಂದಿದೆ. ಈ ದೇವಾಲಯವನ್ನು ಭೂತಂಪಾಡಿಯನ ಮಗನಾದ ರಾಜ ಪಸುಂ ಪೊನ್ ಪಾಂಡ್ಯನ್ ನಿರ್ಮಾಣ ಮಾಡಿದ್ದಾನೆ. ಈ ಪ್ರದೇಶದ ವ್ಯಕ್ತಿಯೊಬ್ಬರು ಹಸುಗಳನ್ನು ಸಾಕುತ್ತಿದ್ದರು. ಈ ಪ್ರದೇಶವು ಸಣ್ಣ ಸಣ್ಣ ಪೊದೆಗಳಿಂದ ಕೂಡಿದ್ದು ಆ ಹಸುಗಳನ್ನು ಹುಲ್ಲು ಮೇಯಲು ಇಲ್ಲಿಗೆ ಬಿಡುತ್ತಿದ್ದರು. ಆದರೆ ಸಂಜೆ ಮನೆಗೆ ಹಿಂದಿರುಗುವ ಆ ಹಸುಗಳು ಹಾಲು ಕರೆಯಲು ಬಿಡುತ್ತಿರಲಿಲ್ಲ. ಪ್ರತಿದಿನ ಹೀಗೆಯೇ ಮುಂದುವರಿದಾಗ ಯಾರೋ ಬೇರೆಯವರು ಹಾಲು ಕರೆಯುತ್ತಿರಬಹುದೆಂದು ಗ್ರಹಿಸಿದ ಆ ವ್ಯಕ್ತಿಯು ಹಸುಗಳನ್ನು ಹಿಂಬಾಲಿಸಿಕೊಂಡು ಹೋಗಿ ಮರೆಯಲ್ಲಿ ನಿಂತು ನೋಡಿದಾಗ ಅವರಿಗೊಂದು ಆಶ್ಚರ್ಯಕರ ಘಟನೆ ಕಾಣಿಸುತ್ತದೆ. ಹಸುಗಳು ಪೊದೆಯೊಂದರ ಬಳಿ ಹೋಗಿ ಸ್ವಯಂ ಚಾಲಿತವಾಗಿ ಹಾಲು ಎರೆಯುತ್ತಿತ್ತು. ಇದರಿಂದ ಕೋಪಗೊಂಡ ಆ ವ್ಯಕ್ತಿ ತನ್ನ ಕೈಯಲ್ಲಿದ್ದ ಕಬ್ಬಿಣದ ಸಲಾಕೆಯಿಂದ ಆ ಪೊದೆಗೆ ಬಡಿಯುತ್ತಾರೆ. ಆಗ ಆ ಪೊದೆಯಿಂದ ರಕ್ತ ಚಿಮ್ಮುವುದನ್ನು ಕಂಡು ಬೆಚ್ಚಿಬಿದ್ದ ಆ ವ್ಯಕ್ತಿ ಊರಿನವರನ್ನೆಲ್ಲ ಕರೆದುಕೊಂಡು ಹೋಗಿ ನೋಡಿದಾಗ ಅಲ್ಲೊಂದು ಸ್ವಯಂ ಭೂಲಿಂಗ ಕಾಣಿಸುತ್ತದೆ. ಆನಂತರ ಆ ಊರಿನ ರಾಜ ಅಲ್ಲೊಂದು ಶಿವ ದೇವಾಲಯವನ್ನು ನಿರ್ಮಾಣ ಮಾಡಿಸುತ್ತಾನೆ. ಆ ದೇವಾಲಯ ಭೂತಲಿಂಗ ಸ್ವಾಮಿ ದೇವಾಲಯ ಎನ್ನುವ ಹೆಸರಿನಿಂದ ಕರೆಯಲ್ಪಡುತ್ತದೆ. ಭೂತಂಪಾಡಿಯ ಭೂತಲಿಂಗ ಸ್ವಾಮಿ ದೇವಾಲಯದ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.